ಸುಮಂತ್ ಮನೆಯಿಂದ ಕೇವಲ ಕಿಂಚಿತ್ ಹಳ್ಳದಲ್ಲಿ ಇರುವಂತ ಒಂದು ಮನೆ ಇದೆ, ವೇಣುಗೋಪಾಲ್ ಐ ಅನ್ನುವಂಥವ್ರು, ಅವ್ರ ಹತ್ರ ಮಾತಾಡೋಣ. ನಿಮ್ಗೆ ಗೊತ್ತಿರೋ ಪ್ರಕಾರ ಸುಮಂತ್ ಹೇಗೆ ಅಂತ? ಆ ಸುಮಂತನ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಅವನು ಒಳ್ಳೆ ಹುಡುಗ, ಜಾಣ, ಮತ್ತೆ ಪರೋಪಕಾರಿ, ಮತ್ತೆ ಎಲ್ಲರಿಗೂ ಬೇಕಾದವ. ಮತ್ತೆ ಅವನ ವಿದ್ಯಾರ್ಜನೆ ಮಾತ್ರ ಅಲ್ಲ, ಕೃಷಿ ವಿಚಾರ ಬೇರೆ ಎಲ್ಲ ಇತರ ಕೃಷಿಯೇತರ ವಿಷಯಗಳಲ್ಲಿ ಅವನು ಬಹಳ ಶಾರ್ಪು, ಬಹಳ ಇಂಟೆಲಿಜೆಂಟ್, ಬಹಳ ಕಿಕ್ಕು ಹುಡುಗ. ಹಾಗೆ ಎಲ್ಲರಿಗೂ ಅವನ ಮೇಲೆ ಒಂದು ಪ್ರತ್ಯೇಕವಾದ ಒಂದು ಒಳ್ಳೆಯ ಪ್ರೀತಿ ಅದು ಹುಟ್ಟುತ್ತಾ ಇತ್ತು. ಹಾಗೆ ಅಂತ ಹುಡುಗ ಇಲ್ಲಿ ನೆರೆಕರೆಯಲ್ಲಿ ಇರುವುದೇ ನಮಗೆ ಖುಷಿ ಅಂತ ಇತ್ತು. ಅಷ್ಟೊತ್ತಿಗೆ ಅವ ಇದು ಮಾಡುದಲ್ಲ, ಮ್ಯಾಪ್ ಎಲ್ಲ ಇದು ಮಾಡ್ತಾರಲ್ಲ, ಅದರಲ್ಲಿ ಅವನಿಗೆ ಬಹಳ ಇಂಟ್ರೆಸ್ಟ್, ಕುತೂಹಲ ಎಲ್ಲ. ಹಾಗೆ ಹೌದು, ಸೈನ್ಸ್ ಅಲ್ಲಿ. ಅದರಲ್ಲಿ ಅವನಿಗೆ ಈಗ ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಗುಜರಾತಿಗೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ ಒಂದು ಪರೀಕ್ಷೆ ಎಲ್ಲ ಆಗ್ಲಿಕ್ಕೆ ಉಂಟು, ಮಾರ್ಕ್ಸ್ ಎಲ್ಲ ಬರ್ತಾ ಇದ್ದಾರೆ. ಹಾಗೆ ಅದನ್ನ ಪರೀಕ್ಷೆ ಎಲ್ಲ ಮಾಡಿ ಅವನಿಗೆ ಟಿಕೆಟ್, ರೈಲು ಟಿಕೆಟ್ ಬುಕ್ ಆಗಿದೆ ಎಲ್ಲ, ಅದೆಲ್ಲ ಆಗಿ ಹೋಗ್ಲಿಕ್ಕೆ ತಯಾರಿ ಎಲ್ಲ ಮಾಡ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಎಲ್ಲರಿಗೂ ಖುಷಿ, ನಮಿಗೂ ಖುಷಿ, ಸುಮಂತ್ ಹೋಗ್ತಾನೆ. ಹೌದು, ಆಗ್ಲಿಯಪ್ಪ, ಅವನ ಅಪ್ಪ ಅಮ್ಮನಿಗೆ ಒಂದು ಖುಷಿ, ಅವನ ಅಪ್ಪ ಅಮ್ಮನಿಗೆ ಒಂದು ಕೀರ್ತಿ ತಂದ ಹುಡುಗ, ಭಾರಿ ಒಳ್ಳೆಯ ಹುಡುಗ ಅಂತ ಹೇಳಿ ನಮಿಗೂ ಖುಷಿ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಮಗೆ ಮತ್ತೆ ಅವರಿಗೆ ಎಷ್ಟು 100 ಮೀಟರ್ ಡಿಸ್ಟೆನ್ಸ್ ಇರುವುದು. ಅವರ ಮನೆ ಮತ್ತು ನಮ್ಮ ಮನೆಯವರು ಹೇಗಿರ್ತಾರೆ ಅಂದ್ರೆ, ಹಾಲು ಮತ್ತು ಜೇನಿದ್ದಾಗೆ, ಹಾಲು ಮತ್ತು ನೀರಿದ್ದಾಗೆ. ಅವರ ಮನೆಯಲ್ಲಿ ಏನಾದ್ರು ಕಷ್ಟ ಬಂದ್ರೆ ನಾವು ಅಲ್ಲಿಗೆ ಹೋಗ್ತೇವೆ, ನಮ್ಮ ಮನೆಯಲ್ಲಿ ಕಷ್ಟ ಬಂದ್ರೆ ನಾವು ಇಲ್ಲಿಗೆ ಬರ್ತೇವೆ. ಈಗ ಅವರ ಮನೆಯಲ್ಲಿ ಕಷ್ಟ ಉಂಟು, ಅವರ ಮನೆಯಲ್ಲಿ ಹಸುಗಳು ಉಂಟು, ಅದರ ಹಾಲು ಕರಿಬೇಕು, ಅವರಿಗೆ ಕೊಡಬೇಕು, ಹುಲ್ಲು ಹಾಕ್ಬೇಕು, ಎಲ್ಲ ನಾಯಿಗೆ ಅನ್ನ ಹಾಕ್ಬೇಕು, ಎಲ್ಲ ಎಂತ ಮಾಡ್ಬೇಕು, ಹಾಗೆ ಎಲ್ಲ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೇಕಂತ ಅಂತ ಯೋಚನೆ ಮಾಡುವ ವ್ಯಕ್ತಿಗಳು ನಾವು. ನಮ್ಮ ಬಗ್ಗೆ ಅದೇ ರೀತಿಯಲ್ಲಿ ಯೋಚನೆ ಮಾಡುವಂತವರು. ಹೌದು, ಅಷ್ಟು ಅನ್ಯೋನ್ಯವಾಗಿ ಇದ್ದೇವೆ ಮೇಡಮ್. ಹಾಗೆ ಅವನಿಗೆ ದೈವಭಕ್ತಿ ಅಂದ್ರೆ ಇಷ್ಟ, ಮಿತ್ರರಂದ್ರೆ ಇಷ್ಟ. ಹಾಗೆ ಅವರು ಮಾಡೆಲ್ ಎಲ್ಲ ಮಾಡ್ಲಿಕ್ಕೆ ಬರ್ಲಿಕ್ಕೆ ಅವನ ಮಿತ್ರರನ್ನೆಲ್ಲ ಕರ್ಕೊಂಡು ಮನೆಗೆಲ್ಲ ಬರ್ತಾನೆ. ಹಾಗೆ 3 ಜನ ಮಿತ್ರರೆಲ್ಲ ಬಂದು ಒಬ್ರು ಸರ್ ಬರ್ತಾರೆ, ಅವರೆಲ್ಲ ಮಾತಿಕೊಂಡು ಅದನ್ನು ಕಲಿಯುತ್ತಾ ಅದರ ಬಗ್ಗೆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾಳೆ ದೇವಸ್ಥಾನದಲ್ಲಿ ಧನು ಪೂಜೆ, ಅದಕ್ಕೆ 2 ದಿಕ್ಕಿಗೆ ಹೋಗಿ ಬಂದ. ಅವರ ಮನೆಯಲ್ಲಿ ಕಾರು ಉಂಟು, ಸ್ಕೂಟರ್ ಉಂಟು, ಮತ್ತೆ ಸೈಕಲ್ ಎಲ್ಲ ಉಂಟು. ಈಗ ಸಣ್ಣ ಹುಡುಗಲ್ಲ, ಇವನಿಗೆ ಸೈಕಲ್, ಅವನ ಹೋಗರೆ ಹುಡುಗರೆಲ್ಲ ಸೈಕಲ್ ನಲ್ಲಿ ಹೋಗಿ ಬರುದು. ನಮಗೆ 200 ಮೀಟರ್ ನೋಡಿ, ನೀವು ಬರುವಾಗ ಮೇಡಮ್ ಅಲ್ಲಿ ನೋಡ್ಲಿಲ್ವಾ, ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬರ್ಬೇಕು. ಅಲ್ಲಿ ಒಂದು ಬ್ರಾಹ್ಮಣವರ ಮನೆ ಉಂಟು, ಅಲ್ಲಿ ಒಂದು ಗಂಡಿ ಉಂಟು, ಅಲ್ಲಿ ಇವನ ಸೈಕಲ್ ಸ್ಟ್ಯಾಂಡ್, ಅಲ್ಲಿ ಹೋಗಿ ಸೈಕಲ್ ಇಡ್ತಾನೆ. ಅಲ್ಲಿಂದ ಕಾಲೇಜಿಗೆ, ಹೈಸ್ಕೂಲ್ಗೆ, ಎಲಿಮೆಂಟರಿ ಶಾಲೆಗೂ ಅಲ್ಲಿಯೇ ಹೋಗ್ತಾ ಇದ್ದ ಮೆಟ್ಟಿಕೊಂಡು. ಹೈಸ್ಕೂಲ್ಗೂ ಅಲ್ಲಿ ಮೆಟ್ಟಿಕೊಂಡು ಹೋಗುದು ಬರುದೆಲ್ಲ ಮಾಡ್ಕೊಂಡಿದ್ದ. ಹಾಗೆ ಈ ಧನು ಪೂಜೆಗೂ ಇವ ಸೈಕಲ್ ನಲ್ಲಿ ಬೆಳಿಗ್ಗೆ ಹೋಗುದು. ಅಂದ್ರೆ ನಮಗೆ ಬೇಸರ ಆಗುದು, ನಾವು ಕಳ್ಕೊಂಡದ್ದು ಎಂತದ್ದು ಅಂತ ಹೇಳಿದ್ರೆ ಅವನನ್ನು ಒಬ್ಬನನ್ನು ಬಿಟ್ಟದ್ದು ಮಿಸ್ಟೇಕ್ ಆಯ್ತು. ಯಾರಾದ್ರೂ ಹೋಗ್ಬೇಕಿತ್ತು ಅಲ್ಲಿವರೆಗೆ, ಅಲ್ಲ ರಾತ್ರಿ ಎಲ್ಲಿ ಸೈಕಲ್ ವರೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅವ ಸೈಕಲ್ಗೆ ಅಂದ್ರೆ 2 ಸರ್ತಿ ಹೋಗಿ ಬಂದಿದ್ದಾನಲ್ಲ ಟಾರ್ಚ್ ಹಿಡ್ಕೊಂಡು. ಹಾಗೆ ಅವನ ಮಿತ್ರರು ಅಲ್ಲಿ ಸಿಕ್ತಿದ್ರು. ಇವನು ಹಾಗೆ ಮೊನ್ನೆ ಕೂಡ ಹಾಗೆ ಹೋಗಿದ್ದೇನೆ. ಮನೆಯಲ್ಲಿ ಹೇಳ್ತಾನೆ, ನಾನು ಯಾರನ್ನು ಎಬ್ಬಿಸುವುದಿಲ್ಲ, ನಿಮ್ಮನ್ನು ನಾನು ಎಬ್ಬಿಸುವುದಿಲ್ಲ, ನಾನು ನನ್ನ ಟೈಮ್ ಆಗಾಗ ನನ್ನನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ. ಇವರು ಆಯ್ತು ಅಂತ ಹೇಳಿ ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದಾರೆ. ಇವನು ಹೋಗಿದ್ದಾನೆ. ಹಾಗೆ ಈ ಸರ್ತಿ ಹೋಗಿದ್ದಾನೆ. ಇವನು ಹೋಗಿ ಆಗುವಾಗ ಅವನ 3 ಮಕ್ಕಳಿಗೆ ಗೇರ್ಕಟ್ಟೆಯಲ್ಲಿ ಸಿಕ್ಲಿಲ್ಲ ಹುಡುಗ. ಹಾಗೆ ಅವರಿಗೆ ಸಂಶಯ ಬಂತು, ಏನು ಬರುವುದಿಲ್ಲ ಅಂತ ಹೇಳಿ ಇಲ್ಲಿವರೆಗೆ ಇವನ ಸೈಕಲ್ ಇಡುವಲ್ಲಿವರೆಗೆ ಅವರು ಸೈಕಲ್ ತುಳ್ಕೊಂಡು ಬಂದ್ರು, ಏನಾಗಿದೆ ನೋಡು ಅಂತ. ಇಲ್ಲಿ ಬಂದು ನೋಡಾಗ ಎಂತದ್ದು, ಸೈಕಲ್ ಉಂಟು, ಇವ ಇಲ್ಲ. ಹಾಗೆ ಅವರು ಇನ್ನು ಎಷ್ಟು ಕಾಯ್ದು, ದೇವಸ್ಥಾನ ಪೂಜೆಗೆ 5:30ಗೆ ಮುಟ್ಟಬೇಕು, ಲೇಟ್ ಆಗ್ತದೆ ಅಂತ ಹೇಳಿ ಅವರು ಮೆಟ್ಟಿಕೊಂಡು ಸೀದಾ ಹೋದ್ರು. ಹೋಗಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಫೋನ್ ಮಾಡಿದ್ರು, ಅವ ಬಂದಿದ್ದಾನಂತ. ಅವನ ಮಮ್ಮಿ ಫೋನ್ ತಗೊಂಡ್ರು, ಅವನು ಬರ್ಲಿಲ್ಲ, ನಿಮ್ಮಲ್ಲಿಗೆ ಅವನು ಪೂಜೆಗೆ ಬಂದಿದ್ದಾನ, ಪೂಜೆಗೆ ಬರ್ಲಿಲ್ಲ. ಮತ್ತೆ ನಾವು ಹೋಗಿದ್ದೇವೆ, ನಾವು ಪೂಜೆಗೆ ಹೋಗಿದ್ದೇವೆ ಬಂದಿದ್ದೇವೆ, ಅವನು ಬರ್ಲಿಲ್ಲ. ಅದೇ ಅವನು ಇಲ್ಲಿ ಇಲ್ಲ ಅಂತ. ಅಷ್ಟಾಗ ಅವನ ತಂದೆ ತಾಯಿ ಎಲ್ಲ ಒಬ್ಬ ಹೇಳ್ಕೊಂಡು ಬಂದ್ರು. ಹೋಗುವ ದಾರಿಯಲ್ಲಿ ಒಂದು ಕೆರೆ ಉಂಟು, ನೀವು ನೋಡಿದಿರಲ್ಲ ಮೇಡಮ್, ಆ ಕೆರೆಯ ಹತ್ತಿರ ಬೇರೆ ಅಲ್ಲಿ ಡೇಂಜರ್ ಪೊಸಿಷನ್ ಯಾವುದಿಲ್ಲ. ಮತ್ತೆ ಸೈಕಲ್ ಹೋಗುವಾಗ ಸೈಕಲ್ ಅಲ್ಲಿಯೇ ಉಂಟು. ಫಸ್ಟಿಗೆ ನಾವು ಸೈಕಲ್ ಎಲ್ಲಿ ಉಂಟು ಅಂತ ನೋಡಿದ್ದು, ಸೈಕಲ್ ಅಲ್ಲಿಯೇ ಉಂಟು. ಅವನ ಅಣ್ಣ ಇಲ್ಲಿಗೆ ಹೋಗುವ ನಿಟ್ಟೆ ಸ್ಕೂಲಿಗೆ ಹೋಗುವ ಸ್ಕೂಟಿಯಲ್ಲಿ ಅರ್ಧಕ್ಕೆ ಹೋಗಿ ಬಸ್ಸಿಗೆ ಹತ್ತಿದ್ದಾನೆ. ಅವನನ್ನು ವಾಪಸ್ ಫೋನ್ ಮಾಡಿ ವಾಪಸ್ ತರಿಸಿದೆ, ಹೀಗೆ ಆಗಿದೆ, ಕೂಡಲೇ ಬಾ ಅಂತ. ಅವನು ಬಂದ. ಹಾಗೆ ನಾವು ಅಲ್ಲಿ ನಡ್ಕೊಂಡು ಹೋಗುವಾಗ ಅಲ್ಲಿ ಹಾಗೆ ಅನಾಹುತ ಆಗುವಂತ ಇದೇನಿಲ್ಲ. ಮತ್ತೆ ಇವನಿಗೆ 17 ವರ್ಷ ಆಗಿದೆ ಅಲ್ಲ, 9ನೇ ಕ್ಲಾಸ್ ಅಲ್ಲ, ಹುಡುಗ ಶಾರ್ಪ್ ಇದ್ದಾನಲ್ಲ. ಹಾಗೆ ನಾವು ಎಂತ ಮಾಡಿ ಗೊತ್ತಾ, ಇಲ್ಲಿ ಇದು ಏನಾಗಿರ್ಬೋದು ಅಂತ ನಾವೇ ದೊಡ್ಡ ಮಟ್ಟಿನಲ್ಲಿ ಹಾಗೆ ಯೋಚನೆ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲ.
ನಮಗೆ ಹೇಗೆ ತಿಳಿಬೇಕು ಹಾಗೆ ಯೋಚನೆ ಮಾಡುವಾಗ ಆ ಕೆರೆ ನಮ್ಮನ್ನು ಇದು ಮಾಡಿದ್ದು, ಇದು ಕೆರೆ ಉಂಟು ಇದನ್ನು ನೋಡು ಅಂತ. ಅಲ್ಲಿ ಸುತ್ತ ಬಂದು ನೋಡುವಾಗ ಅಲ್ಲಿ ಸುಂಟು ಮೇಡಮ್ ಒಂದು ಅರ್ಧ ಕೊಂಡೆ ಅಷ್ಟು ರಕ್ತ ಬಿದ್ದಿತ್ತು. ಅದು ನಾನು ಮಮ್ಮಿ ಇದ್ರು ಅವರಿಗೆ ತೋರಿಸುವಾಗ ಅವ್ರು ಒಬ್ಬ ಹೇಳಿದ್ರು. ಆಗ ನಾನು ಹೇಳಿದ ಅದು ಇಲ್ಲ, ಅದು ಅವನ ತಂದೆ ಅವನ ತಂದೆ ಅಲ್ಲ, ಬೇರೆ ಯಾರೋ ಬಂದು ಎಲೆ ಅಡಿಕೆ ತಿಂದು ಉಗ್ದಿದ್ದಾಗಿರ್ಬೋದು ರಕ್ತ ಅಂತ. ಇಲ್ಲ ಇಲ್ಲ, ಅದು ದೇವಸ್ಥಾನದ ಕೆರೆ, ಅದಕ್ಕೆ ಎಲೆ ಅಡಿಕೆ ತಿಂದು ಉಗಿಯುವ ಪ್ರಮೇಯವೇ ಬರುವುದಿಲ್ಲ. ಅದು ಏನಾಗಿದೆ ನನ್ನ ಮಗನಿಗೆ ಏನಾಗಿದೆ ಅಂತ ಅಲ್ಲಿನ ನಮಗೆ ಡೌಟ್ ಅದರ ಮೇಲೆ ಬಂತು. ಮತ್ತೆ 4 ಸ್ಟೆಪ್ ಹೋಗುವಾಗ 2-3 ದಿಕ್ಕಿನಲ್ಲಿ ರಕ್ತದ ಕಲೆ ಉಂಟು. ಅದನ್ನು ನೋಡುವಾಗ ಮತ್ತೆ ಎಲ್ಲ ಸೇರಿದ್ರು ಸುತ್ತಮುತ್ತಲಿನವರೆಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು. ಆಗ ಪೊಲೀಸಿನವರು ಎರವರಿಯಾಗಿ ಓಡಿ ಬಂದರು. ಎಲ್ಲ ಬಂದು ಎಲ್ಲ ನೋಡಿದ್ರು, ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿದರು. ಮತ್ತೆ ನಾವು ಇದೇ ಒಂದು ಆ ರಕ್ತದ ಕಲೆಯನ್ನು ಹಿಡ್ಕೊಂಡು ನಾವು ಇದು ಮಾಡಿದ್ವಿ, ಏನಾಗಿರ್ಬೋದು. ಸೈಕಲ್ಗೆ ಹೋಗ್ಲಿಲ್ಲ, ಮನೆಯಲ್ಲಿ ಇಲ್ಲ, ಮಕ್ಕಳಿಗೆ ಸಿಕ್ಲಿಲ್ಲ. ಅಷ್ಟವಾಗ ಅಮ್ಮ ಇದ್ದಾರಲ್ಲ, ಹತ್ತಿರದ ಮನೆ ಇವರು ದೇವಸ್ಥಾನದ ಅಮ್ಮ ಇದ್ದಾರಲ್ಲ, ಅವರ ಮನೆಯಲ್ಲಿ CC ಕ್ಯಾಮರಾ ಉಂಟು. ಅದನ್ನು ಹೋಗಿ ನೋಡ್ಲಿಕ್ಕೆ ಹೋಗುವಾಗ ಅದು ಸರಿ ಇಲ್ಲ. ಮತ್ತೆ ಅವರು ಫೋನ್ ಮಾಡಿ ಪಂಚಾಯತಿನವರಿಗೆ ತಿಳಿಸಿದ್ರು, 3-4 ಮಕ್ಕಳು ನಾಳೆ ದೇವಸ್ಥಾನಕ್ಕೆ ಧನುಪೂಜೆಗೆ ಬಂದಿದ್ದಾರೆ, ನೋಡಿ ಅವ್ರು ಆ ಸೈಕಲ್ ಕಾಣ್ತಾರೆ ನೋಡಿ. ಅವರು ನೋಡಿ ಹೇಳಿದ್ರು 3 ಮಕ್ಕಳು ಕಾಣ್ತಾರೆ, ಯಾರ್ದು ಫೋಟೋ ನೋಡಿ. ಅದು 3 ಮಕ್ಕಳು ಯಾರು, ಬೇರೆ ಸೈಕಲ್, ಇವನ ಫ್ರೆಂಡ್, ಇವೇ ಇಲ್ಲ. ಅಲ್ಲಿಗೆ ಕನ್ಫರ್ಮ್ ಆಯಿತು, ಸೈಕಲ್ ಇಲ್ಲ, ಇವೇ ಇಲ್ಲ. ಮನೆಯಿಂದ ಹೊರಟಿದ್ದಾನೆ, ಸೈಕಲಿಗೆ ಮುಟ್ಲಿಲ್ಲ, ಮಧ್ಯದಲ್ಲಿ ಇರುವಂಥದ್ದು ಕೆರೆ. ಒಂದು ವೇಳೆ ಕೀ ತೆಕೊಂಡು ಹೋಗಿದ್ದಾನೆ ಇಲ್ವಂತ ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್. ಆದ್ರೆ ಅವನು ಒಂದು ವೇಳೆ ಕೀ ತೆಕೊಂಡು ಹೋಗದಿದ್ರು ಅಥವಾ ಹೋದ್ರು ಅಂತೂ ಇದು ನಡೆದದ್ದು ಹೌದಲ್ಲ, ಅಲ್ಲಿ ಆ ಹೊತ್ತಿಗೆ ನಡೆದಿದ್ದಲ್ಲ, ಈ ಪ್ರಕರಣ ನಡೆದಿದ್ದಲ್ಲ. ಈ ಪ್ರಕರಣ ನಡೆಯುವಾಗ ಮಾತ್ರ ಆ ಕೀಯ ಬಗ್ಗೆ ನಾವು ಮತ್ತೆ ಟಾರ್ಚ್ ನೋಡಿ, ಇವತ್ತು ಈಗ ಇದು ನೀರೆಲ್ಲ ಕ್ಲೀನ್ ಮಾಡುವಾಗ ಟಾರ್ಚ್ ಸಿಕ್ಕಿತ್ತು ಅದರಲ್ಲಿ ನೋಡಿ. ಟಾರ್ಚ್ ಅವನು ತಗೊಂಡೋದ ಟಾರ್ಚ್. ಆಗ ನೋಡಿ ಅದೊಂದು ಟಾರ್ಚ್ ಸಿಕ್ಕಿತ್ತು. ಕೀಯ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಮೇಡಮ್. ಮತ್ತೆ ಅದನ್ನೆಲ್ಲ ನೋಡಾಗ ನಮಗೆ ಆಯ್ತು, ಅದರಲ್ಲಿ ಅಮ್ಮ ಹೇಳಿ ಆ ರಕ್ತಕ್ಕೆ ಹೆದರಿ ಅವರು ಕಂಗಾಳಾದ್ರಲ್ಲ. ಮತ್ತೆ ಪೊಲೀಸಿನವರು ಸಮರೋಪಾದಿಯಲ್ಲಿ ಬಂದ್ರು, ಎಲ್ಲ SI, ಪೊಲೀಸ್, DSP, ಅವರು ಇವರು ಶಾಸಕರು ಎಲ್ಲ ಬಂದ್ರು. ಮತ್ತೆ ಇಲ್ಲಿಯ ಅವನ ಶಾಲೆಯ ಇವರು ಅಧ್ಯಕ್ಷರು ಬಂದ್ರು, ಹರೀಶ್ ಕುಮಾರ್ ಅಂತ ಹೇಳಿ, ಇಲ್ಲಿ ಜ್ಯೋತಿಷಾಮ್ಯನದವರು, ಮತ್ತೆ ನಾಳೆ ದೇವಸ್ಥಾನದವರು ಬಂದ್ರು, ಎಲ್ಲ ಬಂದ್ರು. ಊರೇ ಬಂತು ಎಲ್ರಿಗೂ. ಹೀಗೆ ನಾವೇ ಅದರಲ್ಲಿ ಮುಳುಗಿ ಹೋಗಿದ್ದೇವೆ, ಅಷ್ಟು ನಮಗೆ ಸಪೋರ್ಟ್ ಬಂತು ಮೇಲಿಂದ. ಹಾಗೆ ಎಲ್ಲ ಬಂದು ಹುಡುಕಿ ಲಾಸ್ಟಿಗೆ ನೋಡುವಾಗ ಒಂದು 11 ಗಂಟೆ ಆಗುವಾಗ ಎಲ್ಲ ಸೇರಿದ್ರು. ಅದಕ್ಕೆ ಬೇಕಾದ ಇದೆಲ್ಲ ಕಟ್ಟಿದ್ರು, ಸುತ್ತ ಯಾರು ಒಳಗೆ ನುಳ್ಚದಾಗೆ ಎಲ್ಲ ನೋಡಿದ್ರು. ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಆಂಗಲ್ನಲ್ಲಿ ಪೊಲೀಸಿನವರು ತನಿಖೆಗೆ ಹೊರಟ್ರು. ಎಲ್ಲ ನನ್ನನ್ನು ಮಾಡಿದ್ದಾರೆ, ಅವರನ್ನು ಮಾಡಿದ್ದಾರೆ. ಪೊಲೀಸ್ ನಾಯಿ ಬಂತು, ಅವನ ಮನೆಗೆ ಹೋಯ್ತು, ನಮ್ಮ ಮನೆಯದ್ದು 3 ಸ್ಟೆಪ್ ಹತ್ತಿದ್ದು, ಆಚೆ ಮನೆಯದ್ದು 3 ಸ್ಟೆಪ್ ಹತ್ತಿದ್ದು, ಅಲ್ಲಿ ಸೀದಾ ಹೋಯ್ತು, ಎಲ್ಲ ಮಾಡಿದ್ರು. ಪೊಲೀಸ್ ಅದು ಹೋಯ್ತಲ್ಲ. ಆಮೇಲೆ ಇದು ಸ್ಕ್ರೀನಿನಿಂದ ಅವ್ರದ್ದು ಆಂಬ್ಯುಲೆನ್ಸ್ ಅಲ್ಲಿಂದ ಎಂತ ಒಂದೊಂದು ಕೊಕ್ಕೆ ಉಂಟಲ್ಲ, ಅದಂದ್ರೆ ನೀರು ಖಾಲಿ ಮಾಡ್ಲಿಕ್ಕೆ ಭಟ್ರ ಪಂಪ್ ಹಾಳಾಗಿದೆ. ಆ ಕೊಕ್ಕೆ ತೆಗೆದದನ್ನು ನೋಡುವಾಗ 3 ಕಡೆಯಲ್ಲಿ ಕುಟ್ಟಿದ್ದು ಸಿಕ್ಲಿಲ್ಲ. 4ನೇ ಕಡೆಯಲ್ಲಿ ಎತ್ತುವಾಗ ಅವನ ಅಣ್ಣ ಒಂದು ಬೊಬ್ಬೆ ಹೊಡೆದಿದ್ದಾನೆ ಮೇಡಮ್ಮು. ಅಯ್ಯೋ, ಈಗಲೂ ನಮ್ಮ ಕರ್ಲುಂಟಲ್ಲ ಕೈಗೆ ಬರ್ತಾ ಉಂಟು, ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಆಯ್ತು. ಆಮೇಲೆ ಎಂತ ಮಾಡುದು, ಶವ ಸಿಕ್ಕಿತಲ್ಲ. ನಾನು ಇಲ್ಲಿಂದ ಓಡಿದೆ. ಹೋಗುವಾಗ ಅವನ ಅಪ್ಪ ಇದರಿಂದ ಬರ್ತಾ ಇದ್ರು, ನನ್ನ ಹತ್ರ ಹೇಳಿದ್ರು ಮುಗೀತು ಅಂತ, ಶವ ಸಿಕ್ಕಿತು ಅಂತ. ಮತ್ತೆ ಹೇಳಿದ್ರು ನಾನು ಏನು ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಿ ನನಗೆ ಇವರು ಈ ರೀತಿ ಇದು ಮಾಡ್ತಾರೆ, ನನ್ನ ಮೇಲೆ ದ್ವೇಷ ಸಾಧಿಸ್ತಾರೆ ಅಂತ ಈಗಲೂ ಹೇಳ್ತಾರೆ. ನನ್ನ ಹತ್ರ ನನ್ನನ್ನು ಸೆಟ್ರ್ ಅಂತ ಕರೀದ ಆತ್ಮೀಯತೆಯಿಂದ. ನಾನಿನ್ನು ಇಲ್ಲಿ ಉಳಿಯುವುದಿಲ್ಲ, ನಾನು ಎಲ್ಲಿಗಾದ್ರೂ ಹೋಗ್ತೇನೆ, ಈ ಊರಿನಲ್ಲಿ ಒಳ್ಳೇದು ಕಾಣುವುದಿಲ್ಲ ನನಗೆ ಅಂತ ನಾನು ಹೇಳಿದ್ದು. ಸಮಾಧಾನ ಮಾಡಿಕೊಳ್ಳಿ, ನಾನು ಸಮಾಧಾನ ಮಾಡಿಕೊಳ್ಳಿ, ಇದು 4 ದಿವಸ ನಾವೆಲ್ಲ ಇದ್ದೇವೆ, ನೀವೆಲ್ಲ ಇದು ಮಾಡುದು ಬೇಡ ಅಂತ ಹೇಳಿ. ಮತ್ತೆ ಪೊಲೀಸಿನವರನ್ನು ನಾವು ನಂಬುವ ಅಂತ. ಪೊಲೀಸಿನವರು ಮೇಡಮ್ ರಾತ್ರಿ 2 ಲೈಟ್ ಎಲ್ಲ ಹಾಕಿ ಯಾರನ್ನು ಬಿಡದೆ ನಾಯಿ ಎಲ್ಲ ಬಂದು ಸಮರಪದಿ. ಈಗಲೂ ನಾವು ಇಲ್ಲಿ ಏನಾದ್ರೂ ಉಸಿರಾಡ್ತಿದ್ದೇವೆ ಅಂತ ಹೇಳಿದ್ರೆ ಆ ಪೊಲೀಸಿನವರ ಧೈರ್ಯದಲ್ಲಿ. ಯಾಕಂತೇಳಿ ನಮಗೆ ಜನ ಸಿಕ್ಲಿಲ್ಲ ಯಾರು ಅಂದ್ರೆ. ಆಮೇಲೆ ನಮಗೆ ಗೊತ್ತಾಯ್ತಲ್ಲ, ಪೋಸ್ಟ್ ಮಾರ್ಟಮ್ ಹೊರಗೆ ತೆಗೆಯುವಾಗ ಅಲ್ಲಿ 2 ಗಾಯ ಸಿಕ್ಕಿದೆ, ಒಂದು ಹಿಂದೆ ಒಂದು ಮುಂದೆ ಅಂತ. ಗಾಯ ಹಾಕಿದ ಮೇಲೆ ನಮಗೆ ಗೊತ್ತಾಯ್ತು, ಇದು ಅಲ್ಲಿವರೆಗೆ ನಾವು ಪ್ರಾಣಿಗಳು ಏನಾದ್ರು ಅವನನ್ನು ತೊಂದರೆ ಮಾಡಿದ್ದು ಅಂತ ನೆನೆಸಿದ್ದೆವು. ಮತ್ತೆ ನಮಗೆ ಸ್ಪಷ್ಟ ಆಯ್ತು, ಅದು ಪ್ರಾಣಿಗಳಲ್ಲ, ಅದು ರಕ್ತ ಅಲ್ಲ, ಅವಂದೇ ರಕ್ತ ಅಲ್ಲ. ಅದನ್ನು ಆ ಬ್ರಾಹ್ಮಣರ ಮನೆಯ ಬೆಕ್ಕು ಬಂದೆಲ್ಲ ನಕ್ತಾ ಇತ್ತು. ಆಮೇಲೆ ನಮಗೆ ಗೊತ್ತಾಯ್ತು, ಅದು
ಏನೋ ಕೊಲೆ ಆಗಿದೆ, ನಿಗೂಢ ರಹಸ್ಯ ಅದರ ಮೇಲೆ ಉಂಟು ಅಂತ. ಅದು ಏನಾಯ್ತು ಅದರ ಬಗ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಈಗ ಎಲ್ಲಿ ಅಂತ ಹೇಳಿದ್ರೆ ನಮಗೆ ಸುತ್ತಮುತ್ತ ಇಲ್ಲಿ ಭಯದ ವಾತಾವರಣ ಉಂಟು, ಎಲ್ಲಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಧೈರ್ಯ ಇಲ್ಲ. ನಮಗೀಗ ಒಂದು ಆಶಾ ಕಿರಣ ಅಂತ ಹೇಳಿದ್ರೆ ಯಾರು ಗೊತ್ತಾ? ನಮ್ಗೆ ಆಶಾ ಕಿರಣ ಅಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿನವರು, ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿನವರನ್ನು ನಾವು ನಂಬಿದ್ದೇವೆ. ಯಾಕಂದ್ರೆ ಅವ್ರು ನಮ್ಮ ಕೈ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ. ಅವರು ನಮ್ಮನ್ನು ಕೈ ಬಿಟ್ರೆ ನಮ್ಮನ್ನು ದೇವರೇ ಕಾಪಾಡಬೇಕು. ಹಾಗೆ ಪೊಲೀಸ್ ಇಲಾಖೆಯವರು ಆ ಒಂದು ಶಕ್ತಿಯನ್ನು, ಅವರಿಗೆ ಅಂತ ಧೈರ್ಯ ಬಂದು ಅದರಲ್ಲಿ ಏನ್ ಸತ್ಯಾಂಶ ಉಂಟು ಅದನ್ನು ಹೊರಗೆ ಹಾಕಿ ನಮಗೆ ಎಲ್ಲ ನಿಶ್ಚಿತೆಯಿಂದ ಒಂದು ಉಸಿರಾಟ ಬಿಟ್ಟು ಇಲ್ಲಿ ಜೀವನ ಮಾಡುವ ಹಾಗೆ ಪೊಲೀಸನವರು ಮಾಡಿಕೊಡ್ಬೇಕು. ಅವರ ಮನೆಯ ಆ ಹುಡುಗನ ಅಣ್ಣನಿಗೆ, ತಂಗಿಗೆ, ಅಪ್ಪನಿಗೆ, ಅಮ್ಮನಿಗೆ ಈ ಶಕ್ತಿಯನ್ನು ಭರಿಸುವಂತ ಒಂದು ಇದನ್ನು ಅವಕಾಶವನ್ನು ದೇವರು ಮಾಡ್ಲಿಕ್ಕೆ ಅಂತ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಮೇಡಮ್.